ಹಾಯ್, ಗುಡ್ ಈವ್ನಿಂಗ್. ಸೊ ನಾವು ಇವತ್ತು ಅಜ್ಜಿ ಮನೆಗೆ ಬಂದಿದ್ದೇವೆ. ಅಜ್ಜಿಯನ್ನು ಮೀಟಾಗಿ ಸ್ವಲ್ಪ ಹೋಗುವ ಅಂತ. ಮಾಮ ಕಡೆ ಇದ್ದಾರೆ, ಮಾಮನ ಮನೆ ಮತ್ತು ಅಜ್ಜಿ ಇದ್ದಾರೆ. ಸೊ ಹೋಗಿ ಸ್ವಲ್ಪ ಮೀಟ್ ಆಗಿ ಬರುವ ಅಂತ. ನಾವು ಆಲ್ರೆಡಿ ಅಜ್ಜಿ ಮನೆಯಲ್ಲಿ ಇದ್ದೇವೆ. ಬನ್ನಿ, ನಾನು ನನ್ನ ಅಜ್ಜಿಯನ್ನು ಕೂಡ ತೋರಿಸ್ತೇನೆ. ಅವರ ಜೊತೆ ಕೂಡ ಮೀಟ್ ಆಗಿ ನನ್ನ ಮಾಮ ಇದ್ದಾರೆ, ಸೊ ಮಾಮಿ ಕೂಡ ಇದ್ದಾರೆ, ಮತ್ತು ನನ್ನ ಕಸಿನ್ ಇದ್ದಾರೆ. ಸೊ ಎಲ್ಲರನ್ನು ಮೀಟ್ ಆಗುವ, ಬನ್ನಿ. ಬನ್ನಿ ಬನ್ನಿ. ಇವರು ನನ್ನ ಮಾಮ, ಫಸ್ಟ್ ಅಜ್ಜಿಗೆ ಫಸ್ಟ್ ಮಗ ಇವರು. ಸೊ ಎಲ್ಲರ ಪ್ರೀತಿಯ ಅಣ್ಣ ಅಂತ ಹೇಳ್ಬಹುದು. ಮತ್ತೆ ಮಾಮಿಯನ್ನು ಕಡೆ ತೋರಿಸ್ತೇನೆ, ಅದಕ್ಕಿಂತ ಮೊದಲು ನನ್ನ ಅಜ್ಜಿಯನ್ನು ತೋರಿಸ್ತೇನೆ. ಬನ್ನಿ, ಇವರು ನನ್ನ ಅಜ್ಜಿ. ಹಾಯ್ ಕರ್ಮಾಯ್. ಸೊ ಇವರು ನನ್ನ ಅಜ್ಜಿ. ಸೊ ಇವರಿಗೆ ಒಟ್ಟಿಗೆ 8 ಜನ ಮಕ್ಕಳು. ಎಲ್ಲರ ಪ್ರೀತಿಯ ಮಕ್ಕಳಿಗೆ ಅಮ್ಮ ಪ್ರೀತಿಯವರೇ ಅಲ್ವಾ, ಅದು ಹೇಳ್ಬೇಕಂತ ಇಲ್ಲ. ಸೊ ಎಲ್ಲ ಮೊಮ್ಮಕ್ಕಳಿಗೆ ಮತ್ತೆ ಅವರಿಗೆ ತುಂಬಾ ಜನ ಗೊತ್ತಿರುವವರಿದ್ದಾರೆ, ಅವರಿಗೆಲ್ಲರಿಗೆ ಇವರು ಪ್ರೀತಿಯವರೇ. ಹಾಗೆ ಮಾಮನವರಿಗೆ ಕೂಡ ತುಂಬಾ ಜನ ಗೊತ್ತಿರುವವರೇ ಇದ್ದಾರೆ. ಇಲ್ಲಿ ಯಾರಾದ್ರೂ ಬಂದ್ರೆ ಇವರನ್ನು ಒಂದ್ಸಲ ಮೀಟ್ ಆಗಿ ಹೋಗ್ತಾರೆ. ನಾನು ತುಂಬಾ ಸಲ ನೋಡಿದ್ದೇನೆ ಇಲ್ಲಿ ಇರುವಾಗ. ಮೊದಲು ಹಾಲಿಡೇಲಿ, ಯಾವಾಗಲೂ ಹಾಲಿಡೇ ಸಿಗುವಾಗ ನಾನು ಫಸ್ಟ್ ಬರೋದೇ ಇಲ್ಲಿ ಇತ್ತು. ಫುಲ್ ಹಾಲಿಡೇ ನಾನು ಇಲ್ಲಿ ಸ್ಪೆಂಡ್ ಮಾಡೋದಿತ್ತು. ಮತ್ತೆ ನಮ್ಮ ಆಂಟಿ ಜೊತೆ, ಆಂಟಿ ಅಂದರೆ ನನ್ನ ಮಾಮಿ, ಅವರೆಲ್ಲಿ ಹೋಗ್ತಾರೆ ಅವರ ಜೊತೆ ಎಲ್ಲ ತಿರುಗ್ತಿದ್ದೆ. ಅವರು ತೋಟಕ್ಕೆ ಹೋದ್ರೆ ಅವರ ಹಿಂದೆ ತೋಟಕ್ಕೆ ಹೋಗ್ತಿದ್ದೆ. ಸೊ ಅವ್ರು ಹೇಳುವಾಗ ಸ್ವಲ್ಪ ಮದ್ರದ್ ನೆನಪು ಬರ್ತಿದೆ ನನಗೆ. ಖುಷಿಗೆ ಅಮ್ಮ ಕಪಡ ಮೇಳೋನು ಅಜ್ಜಿ ಮೊದಲು ತುಂಬಾ ಆಕ್ಟಿವ್. ಅಜ್ಜಿ ಮೊದಲಲ್ಲ, ಈಗ ಕೂಡ ಆಕ್ಟಿವ್ ಅವರು. ಸೇಮ್ ನೆಕ್ಸ್ಟ್ ಆಂಟಿ ಅವರಿದ್ದಕ್ಕೆ, ಅವರು ಕೂಡ ತುಂಬಾ ಆಕ್ಟಿವ್. ಮತ್ತೆ ಮಾಮ ಯಾವಾಗಲೂ ಆಕ್ಟಿವ್ ಇರೋದಲ್ಲ, ಅವರು ಫಸ್ಟ್ ಆಕ್ಟಿವ್. ಅಜ್ಜಿ, ನಾಳೆ ನಿಮ್ಮ ಮೊಮ್ಮಗ ಬರ್ತಿದ್ದಾರೆ, ಖುಷಿ ಆಗ್ತಿದಾ? ಅವರು ಅವರ ಮೊಮ್ಮಗನನ್ನು ಮೀಟ್ ಆಗೋದು ಆಫ್ಟರ್ 1 ಇಯರ್. ಸೊ ಕೊರೋನಾ ಟೈಮ್ ಅಲ್ಲೆಲ್ಲ ಬಂದು 2 ಇಯರ್ಸ್ ಅಂತೆ, ಸಾರಿ ನಾನು ಮಿಸ್ಟೇಕ್ ಆಗಿ 1 ಇಯರ್ ಅಂತ ಹೇಳಿದೆ. 2 ಇಯರ್ಸ್ ಆದ್ಮೇಲೆ ಅವರು ಮೀಟ್ ಆಗೋದು. ಕೊರೋನಾ ಇದೆಲ್ಲ ಆಗಿ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ನಾನು ನಾಳೆ ಬರ್ತಿದ್ದಾರೆ. ಅವರದ್ದು ಫೇವ್ರೇಟ್ ಮೊಮ್ಮಗ, ದೊಡ್ಡ ಮೊಮ್ಮಗ. ಸೊ ಅವ್ರು ಬರ್ತಿದ್ದಾರೆ, ಅವರು ಖುಷಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರು ನಂಗೆ. ಸೊ ಬನ್ನಿ, ನನ್ನ ಆಂಟಿಯನ್ನು ಕೂಡ ಮೀಟ್ ಮಾಡಿಸ್ತೇನೆ. ಸೊ ಇವರು ನನ್ನ ಆಂಟಿ. ಇವರು ನನಗೆ ತುಂಬಾ ಮಾತಾಡೋದು, ಮತ್ತೆ ನನಗೆ ಯಾವಾಗ ನಗ್ತಾ ಇರ್ತಾರೆ. ಮತ್ತೆ ನಾನು ಜಾಸ್ತಿಯಾಗಿ ಇವರ ಜೊತೆನೆ ಇರ್ತಿದ್ದೆ ಹಾಲಿಡೇಗೆ. ಅಂದ್ರೆ ಮೊದಲು ಸ್ಕೂಲ್ ಟೈಮಲ್ಲಿ ಹಾಲಿಡೇ ಸಿಗ್ತಿತ್ತಲ್ಲ, ಆಗ ಬರುವಾಗ ಯಾವಾಗಲೂ ಇವರಿಂದನೇ ಇರ್ತಿದ್ದೆ ಯಾವಾಗಲೂ. ಅದೇ ಸಣ್ಣ ಇರುವಾಗ ಇವರ ಜೊತೆನೆ ಇರ್ತಿದ್ದೆ. ಮತ್ತೆ ನನ್ನ ಕಸಿನ್ ಕಡೆ ಇದ್ರು, ಅವರ ಕಡೆ ಸೇಮ್ ನನ್ನ ಏಜಿನವರು, ಅವರ ಜೊತೆ ಕಡೆ ನಾನು ಆಟ ಆಡ್ತಾ ಇದ್ದೆ. ಸೊ ಒಬ್ರು ಇಲ್ಲಿದ್ದಾರೆ, ಇನ್ನೊಬ್ರು ನಾಳೆ ಬರ್ಬೋದು. ಇವತ್ತು ನಂಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ. ಸೊ ಇವರು ಮಾರ್ಲಿನಾ ಅಂತ. ಸೊ ಇವರ ಜೊತೆ ನಾನು ಯಾವಾಗಲೂ ಆಡ್ತಿದ್ದೆ. ಇವಳು ಆಲ್ಮೋಸ್ಟ್ ನನ್ನ ಏಜಿನವಳೆ. ಸೊ ನಾನು ಇವರ ಜೊತೆ ಆಡ್ತಿದ್ದೆ ಯಾವಾಗಲೂ. ಹಾ, ಇವರು ಸಣ್ಣ ಬೇಬಿ, ಮರ್ಲಿನ ಮಗಳು, ನಮ್ಮ ಕ್ಯೂಟ್ ಬೇಬಿ. ಹಾಯ್. ಪಾಲ್ ಅಂತ ಇವಳ ಹೆಸರು. ಇವಳ ತರನೇ, ಇವಳು ಪಾಲ್ ತರನೇ ಇದ್ದಾಳಲ್ಲ, ಪಾಲ್ ಅಂತ ಹೆಸರು. ಈಗ 3.5 ವರ್ಷ ಆಯ್ತು ಇವಳಿಗೆ. ಹಾಯ್. ಅಜ್ಜಿಗೆ ಬಸ್ ನೋಡಿಯೇ ಟೈಮ್ ಗೊತ್ತಾಗ್ತದೆ. ಅವಳಿಗೆ ಟೈಮ್ ನೋಡಿ ಹೇಳ್ಬೇಕಂತ ಇಲ್ಲ, ಬಸ್ ನೋಡಿ ಅವರಿಗೆ ಟೈಮ್ ಗೊತ್ತಾಗ್ತದೆ. ಯಾವಾಗಲೂ ಬಸ್ ನೋಡ್ತಿರ್ತಾರೆ. ಮತ್ತೆ ಐ ಥಿಂಕ್ ಅವರಿಗೆ ಮರೋಲಿ ಮತ್ತೆ ಸಾಲಿಯನ್ ಬಸ್ ತುಂಬಾ ಇಷ್ಟ. ಯಾವಾಗಲೂ ಮರೋಲಿ ಮತ್ತೆ ಸಾಲಿಯನ್ ಹೇಳ್ತಾ ಇರ್ತಿದ್ರು. ಇಲ್ಲಿ ಹೀಗಿದ್ರು ಬಂದಿದ್ದೇನೆ ಸ್ವಲ್ಪ ನಮ್ಮ ಅಜ್ಜಿ ಮನೆ ಪರಿಸರ ಎಲ್ಲ ಸ್ವಲ್ಪ ತೋರಿಸ್ತೇನೆ. ಆಂಟಿ ಎಲ್ಲ ಸ್ವಲ್ಪ ಗಾರ್ಡನ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ತೋರಿಸ್ತೇನೆ ನಿಮ್ಗೆ.
दीदी स्ट्रॉन्ग ಆಗಿರುತ್ತೆ ಸ್ಟ್ರಾಂಗ್ ಆಗಿದೆ ದೀದಿ ಇದು ಮತ್ತೆ ದೀದಿ ಜ್ವರ ಆಗಿದೆ ದೀದಿ ಕತೆ ಅದೆಲ್ಲ ಕಷ್ಟ ಮಾಡ್ಲತ್ತಾಳೆ ಬೇಬಿ ನೋಡ್ಲೇನೆ ಪುನಃ ಸ್ಮೆಲ್ದಿರೇ ಟೈಮ್ ಪಡೋಣ ಈಗ ಮಳೆಗೆಲ್ಲ ಸ್ವಲ್ಪ ಹುಲ್ಲು ಜಾಸ್ತಿ ಆಗಿದೆ ಆದ್ರೆ ಪರವಾಗಿಲ್ಲ ಅದು ಮಳೆ ಮುಗಿದ ಮೇಲೆ ತೆಗಿತಾರೆ ಇಲ್ಲೆಲ್ಲ ಬರ್ತಿದ್ದೆ ನಾನು ಮೊದಲು ಆಂಟಿ ಜೊತೆ ಹಲೋ ಇದಾಗಿ ಇಲ್ಲಿ ಸಣ್ಣ ಇರುವಾಗ ನಾನು ಬರ್ತಿದ್ದೆ ಆಂಟಿ ಜೊತೆ ಇಲ್ಲೆಲ್ಲ ಫಿಶ್ ಹಿಡಿತಿದ್ದೆ ಅವರು ಕೂಡ ಇದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಅವರಿಗೆ ಶಾಲ್ ಅಲ್ಲಿ ಫಿಶ್ ಹಿಡಿದಿತ್ತು ಆಗ ಶಾಲ್ ಇಬ್ರು ಕೂಡ ಒಂದು ಆಚೆ ಸೈಡ್ ಅಲ್ಲಿ ನಿಂತರು ಒಬ್ರು ಈಚೆ ಸೈಡ್ ಅಲ್ಲಿ ಒಬ್ರು ನಿಂತು ಫಿಶ್ ಹಿಡಿತಿದ್ದದ್ದು ಮತ್ತೆ ಅಲ್ಲೊಂದು ಕೆರೆ ಇತ್ತು ಈಗ ಸ್ವಲ್ಪ ಅದು ಕವರ್ ಆಗಿದೆ ತೋರಿಸ್ಲಿಕ್ಕೆ ಆಗಲ್ಲ ಹೋಯ್ ಅಲ್ಲಿ ಸ್ವಲ್ಪ ಕೆರೆ ಇತ್ತು ಮತ್ತೆ ಇಲ್ಲಿ ಗದ್ದೆ ಇತ್ತು ಸೊ ಗದ್ದೆಗೆಲ್ಲ ಬರ್ತಿದ್ದೆ ಮತ್ತೆ ಆಚೆ ತೋಟ ಕೂಡ ಇದೆ ಅಲ್ಲಿ ತೋಟಕ್ಕೆ ಬಂದು ತೆಂಗಿನಕಾಯಿ ಅಡಿಕೆ ಅದೆಲ್ಲ ತಕೊಂಡು ಮನೆಗೆ ಹೋಗ್ತಿದ್ದೆ ಅದು ಅಲ್ಲಿ ಅಡಿಕೆ ಮರ ತೆಂಗಿನ ಮರ हे बरेच ना आंटी तोटत हा बरेच आंटी तू जॅक हंगे बोलते तीच बरे बरे ते आंटी ते कितने तक है आम्ही दोघांच अज्जी मने